ಕಡಲನಗರಿ ಮಂಗಳೂರಿನ ಹೊರವಲಯದಲ್ಲಿರೋ ಮಳಲಿ ಮಸೀದಿ ಕೆಲ ದಿನಗಳ ಹಿಂದಷ್ಟೇ ದೊಡ್ಡ ಸುದ್ದಿಯಾಗಿತ್ತು. ಮಸೀದಿ ನವೀಕರಣದ ವೇಳೆ ದೇವಸ್ಥಾನದ ಶೈಲಿ ಕಂಡು ಬಂದಿದೆ ಎಂಬ ಮಾತು ದೇಶವ್ಯಾಪಿ ಚರ್ಚೆಗೆ ಗ್ರಾಸವಾಗಿತ್ತು. ವಿವಾದಕ್ಕೆ ಕಾರಣವಾಗಿದ್ದ ಆ ಮಸೀದಿ ಸ್ಥಳದಲ್ಲಿ ತಾಂಬೂಲ ಪ್ರಶ್ನೆ ನಡೆಸಲಾಗಿದ್ದು, ತಾಂಬೂಲ ಪ್ರಶ್ನೆ ವೇಳೆ ಕಂಡು ಬಂದ ಕೆಲ ಅಂಶಗಳು ಹೊಸ ವಾದವನ್ನ ಹುಟ್ಟುಹಾಕಿದೆ. ಅದೇನು, ಈ ವಿಚಾರ ಮುಂದೆ ಇನ್ನೆಲ್ಲಿಗೆ ಹೋಗಬಹುದು ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಬಟನ್ ಅನ್ನ ಒತ್ತುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಮಳಲಿ ಮಸೀದಿಯ ನವೀಕರಣದ ವೇಳೆ ಹಿಂದೂ ದೇಗುಲದ ಮಾದರಿ ಪತ್ತೆಯಾಗಿದ್ದ ವಿಚಾರ ಸಂಬಂಧ ಹಿಂದೂ ಸಂಘಟನೆಗಳು ಪ್ರಶ್ನಾಚಿಂತನೆ ನಡೆಸಿದ್ರು. ಆ ಜಾಗದ ಹಿನ್ನೆಲೆ, ಇತಿಹಾಸ ತಿಳಿಯುವ ಸಲುವಾಗಿ ತೆಂಕ ಉಳಿಪಾಡಿ ಗ್ರಾಮದ ಜೋಡು ತಡಮೆಯ ಬಳಿಯ ಶ್ರೀ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ಇಡಲಾಯಿತು. ಕೇರಳದ ಪ್ರಖ್ಯಾತ ಜ್ಯೋತಿಷಿ ಗೋಪಾಲಕೃಷ್ಣ ಪಡಿಕ್ಕರ್ ಅವರ ನೇತೃತ್ವದಲ್ಲಿ ನಡೆದ ತಾಂಬೂಲ ಪ್ರಶ್ನಾ ಚಿಂತನೆಯಲ್ಲಿ ಹಲವು ವಿಚಾರಗಳು ಬಯಲಾಗಿದೆ. ವೀಳ್ಯದೆಲೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಗ್ರಹಗತಿಗಳ ಚಲನೆ ಮೇಲೆ ದೈವಿ ಶಕ್ತಿ ಇದೆಯೋ ಎಂಬುದನ್ನ ತಿಳಿಯಲು ತಾಂಬೂಲ ಪ್ರಶ್ನೆ ಇಡಲಾಯಿತು. ಮೊದಲಾಗಿ ಕುಂಭ ರಾಶಿಯಲ್ಲಿ ತಾಂಬೂಲ ಪ್ರಶ್ನಾ ಚಿಂತನೆ ಇರಿಸಲಾಗಿತ್ತು. ಪ್ರಶ್ನಾ ಚಿಂತನೆಯಲ್ಲಿ ಗುರು ಸಾನ್ನಿಧ್ಯ ಗೋಚರವಾಗಿದೆ. ಆ ಸ್ಥಳದಲ್ಲಿ ಹಿಂದೆ ಗುರುಮಠವಿತ್ತು. ಅಲ್ಲಿ ಶಿವನ ಆರಾಧನೆ ನಡೆದಿರಬಹುದು. ಹಿಂದಿನ ಕಾಲದ ವ್ಯಾಜ್ಯವೊಂದರ ಪರಿಣಾಮ ಇಲ್ಲಿ ಹಿಂದೆ ಇದ್ದ ದೈವ ಸಾನ್ನಿಧ್ಯ ನಾಶವಾಗಿದೆ. ಹಾಗಾಗಿ ಹಿಂದೆ ಇದ್ದವರು ಸ್ಥಳಾಂತರಗೊಂಡಿದ್ದಾರೆ. ಆದರೆ ದೈವ ಸಾನ್ನಿಧ್ಯ ಅಲ್ಲಿಂದ ಪೂರ್ತಿಯಾಗಿ ಹೋಗಿಲ್ಲ. ಯಾವ ಸ್ಥಳದಲ್ಲಿ ದೈವ ಸಾನ್ನಿಧ್ಯವಿದೆ ಎಂದು ಶೋಧಿಸಬೇಕು. ಆ ಸಾನ್ನಿಧ್ಯದಲ್ಲಿ ಜೀವಕಳೆ ಇದೆ ಎಂಬ ವಿಚಾರಗಳು ಬಯಲಾಗಿದೆ. ಬಹುಶಃ ಶೈವ ಅಥವಾ ವೈಷ್ಣವ ವಿವಾದದಲ್ಲಿ ಇಲ್ಲಿನ ಹಿಂದಿನ ದೈವ ಸಾನ್ನಿಧ್ಯ ನಾಶವಾಗಿದೆ. ಈ ಸಂದರ್ಭದಲ್ಲಿ ಮರಣವೊಂದು ಘಟಿಸಿದೆ. ಆ ಬಳಿಕ ಹಿಂದೆ ಅಲ್ಲಿದ್ದವರು ಈ ದೈವ ಸಾನ್ನಿಧ್ಯವನ್ನ ಬೇರೆಲ್ಲಿಯೂ ಆರಾಧನೆ ಮಾಡುತ್ತಿದ್ದಾರೆ. ಅದರ ಫಲವಾಗಿ ಈಗಲೂ ಆ ಮಸೀದಿಯ ಸ್ಥಳದಲ್ಲಿರುವ ದೈವ ಸಾನ್ನಿಧ್ಯಕ್ಕೆ ಚೈತನ್ಯ ಶಕ್ತಿ ಇದೆ. ಆದ್ರಿಂದಲೇ ಈಗ ಅದು ಗೋಚರವಾಗಿದೆ ಅಂತ ಜ್ಯೋತಿಷಿಗಳು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಲು ತೀರ್ಮಾನಿಸಿದ್ದು, ಇದರಿಂದ ಆ ಜಾಗದಲ್ಲಿ ಇದ್ದ ದೈವ ಸಾನ್ನಿಧ್ಯ ನಿಜಕ್ಕೂ ಯಾವುದು, ಎಷ್ಟು ಹಳೆಯದು, ನಾಶ ಆಗಿದ್ದು ಹೇಗೆ, ದರ್ಗಾ ನಿರ್ಮಾಣ ಆಗಿದ್ದು ಯಾವಾಗ, ಯಾಕೆ, ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯೋಚನೆ ಇದೆ. ಇದೆಲ್ಲವೂ ಅದ್ಹೇಗೆ ಬಗೆಹರಿಯುತ್ತೋ ಕಾದು ನೋಡಬೇಕಿದೆ. ಅಗೋಚರವಾದಂಥ ಹೃದಯಕ್ಕೆ ಗೋಚರವನ್ನು ಗೋರ್ಪಡಿಸುವರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರಂಭಿಕ ಕಾಲದಲ್ಲಿ ಸೀಮಾಧಿಪತಿ ರಾಜರಾಜೇಶ್ವರನ್ನು ಮುಂದಿಟ್ಟುಕೊಂಡು ಕ್ಷೇತ್ರದಲ್ಲಿ ಮೆರೆಯತಕ್ಕಂಥ ಶ್ರೀರಾಮಚಂದ್ರವರನ್ನೇ ನೆನವರಿಕೆ ಮಾಡಿಕೊಂಡು ಜಾಗಿನ ಧರ್ಮಶಕ್ತಿಗಳನ್ನು ವಂದನೆ ಮಾಡಿಕೊಂಡು ಇವತ್ತು ಸಾನ್ನಿಧ್ಯ ಸ್ವರೂಪದಲ್ಲಿ ನಮಗೆ ದೇವತಾ ಅನುಗ್ರಹ ಮೂಲಕ ದೇವತಾ ಪ್ರೇರಣೆ ನಮಗಾಗಬೇಕು. ಆ ಪ್ರೇರಣಾ ಶಕ್ತಿ ಅಮೃತತ್ವ ಮೂಲಕವಾಗಿ ನಮಗೆ ಅನುಗ್ರಹಿಸಿ ದೈವಜ್ಞರ ಮೂಲಕ ಹೇಗೆ ಏನು ಹೇಳಿ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಉಪ್ಪು ತಿನ್ನ ಮನುಷ್ಯರು ನಾವು ತಪ್ಪು ಮಾಡ್ಲಿಕ್ಕಿದ್ದವರೇ. ತಿಳಿಯದ ಮಾಡಿದಂಥ ತಪ್ಪಿಗೆ ಕ್ಷಮಾ ಸಮುದ್ರವಂತೆ ಆ ದೇವರು ನಮಗೆ ಕ್ಷಮ ಅನುಗ್ರಹಿಸಿ ಭವಿಷ್ಯದಲ್ಲಿ ಈ ಸಾನ್ನಿಧ್ಯ ಸ್ವರೂಪದಲ್ಲಿ ಏನೆಲ್ಲ ಆಗಬೇಕು ಸತ್ಕಾರ್ಯಗಳು, ಆ ಸತ್ಕಾರ್ಯಗಳು ನಮ್ಮ ಕೈಯಿಂದ ಮಾಡಿಸುವಂತೆ ಸತ್ಯದ ನುಡಿಯನ್ನು ಅಮೃತತ್ವ ಮೂಲಕವಾಗಿ ನಿಮ್ಮ ದೈವಜ್ಞರ ಮೂಲಕ ನಮಗೆ ಅನುಗ್ರಹಿಸಬೇಕು. ಅದಕ್ಕೆ ಕ್ಷೇತ್ರಾಧಿಪತಿಗಳೆಲ್ಲ ನಮಗೆ ಪೂರ್ಣ ಪ್ರಮಾಣದ ಪ್ರಸಾದ ರೂಪವಾಗಿ ನಮಗೆ ಅನುಗ್ರಹಿಸಿ ಸಾನ್ನಿಧ್ಯದಲ್ಲಿ ಮೆರೆಯತಕ್ಕಂಥ ಶ್ರೀರಾಮಚಂದ್ರ ದೇವರ ಅನುಗ್ರಹ ನಾವು ಬೇಡುವುದಿಲ್ಲ. ಅವರ ಅನುಗ್ರಹ ಮೂಲಕವಾಗಿ ಒಗ್ಗಟ್ಟು ಒಮ್ಮತ ನಮ್ಮಲ್ಲಿ